ഏത് കാലത്തും നിങ്ങൾക്ക് ലഭിക്കും കേട്ടോ. ലഭിക്കാത്ത കവണം എത്തിക്കല്ല. കാലാനുകാലം സകല ഐശ്വര്യപരിതനായിട്ട് നിങ്ങളെ സംരക്ഷിക്കലേ മഹാനാഥനാണ്. മഹാമണി പോലെ നിങ്ങളെ ഞാൻ വളർത്തി. അല്ലേ ആ മണിക്ക് നാഥന്ത് കുറഞ്ഞോ ഇല്ല. പറയാത്തക്കവണോ സർവേശ്വരനായ മഹാവിഷ്ണുമൂർത്തി ശിവള്ളി ഉപ്പള്ളി കോട്ടം മറ്റേ 4 വേദ 18 ഗോത്രം 21 പുരാണം കയ്യേറ്റില്ലോ. 4 വേദ സാക്ഷിയായിരിക്കണേ മഹാവിഷ്ണുമൂർത്തി. കോരി പകർന്ന 4 വേദങ്ങളാണത്. ബലത്തിട്ട ബ്രഹ്മത്തിന് എടുത്തിട്ട പുഷ്പത്തിന് ഇവിടെ പഞ്ചാക്ഷരി മന്ത്രത്തിന് ഗായത്രി ജപത്തിന് ഏറെക്കുറെ വരാത്തക്കമുണ്ടാവും. തന്ത്രിന്റെ ഗുണമല്ല ഒരുപാട് അതിലേക്ക് ഓടിക്കൽപ്പിക്കാലേ.
ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಮುರುಳ್ಯ ಗ್ರಾಮದ ಪ್ರಕೃತಿ ರಮಣೀಯತೆಯ ಹಚ್ಚ ಹಸುರಿನ ತೋಟ ಬಯಲಿನ ನಡುವೆ ಇರುವ ಕುಕ್ಕಟ್ಟೆ ಎಂಬ ಜಾಗದಲ್ಲಿ ಕಾರಣಿಕ ಕ್ಷೇತ್ರ ಶ್ರೀ ಕಾಳಿಕಾ ಪರಮೇಶ್ವರಿ ಭದ್ರಕಾಳಿ ದೇವಸ್ಥಾನವಿದೆ. ಸುಮಾರು 63 ವರ್ಷಗಳ ಹಿಂದೆ ಕುಕ್ಕಟ್ಟೆ ಜನಾರ್ದನ ಆಚಾರ್ಯರಿಗೆ ಶ್ರೀದೇವಿಯು ಸ್ವಪ್ನದ ಮೂಲಕ ಅಭಯವನ್ನಿತ್ತು. ದೇವಿಯ ಪೂಜೆ ವಿನಿಯೋಗಾದಿಗಳು ಮನೆಯಲ್ಲಿಯೇ ಪ್ರಾರಂಭಿಸಲಾಯಿತು. ಊರ ಪರವೂರ ಭಕ್ತರಿಗೆ ಬೇರೆಲ್ಲೂ ಬಗೆಹರಿಸಲಾಗದ ಸಮಸ್ಯೆಗಳಿಗೆ ಪರಿಹಾರಗಳು ದೊರೆತಿವೆ. ಭಕ್ತರ ಸಂಖ್ಯೆ ಹೆಚ್ಚುತ್ತಿದ್ದಂತೆ 1962ನೇ ಇಸವಿಯಲ್ಲಿ ಗರ್ಭಗುಡಿ ನಿರ್ಮಾಣವಾಗಿ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನೆಯಾಯಿತು. ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಜೀರ್ಣೋದ್ಧಾರ ಸಮಿತಿಯ ಮುಖಾಂತರವಾಗಿ ನಡೆಸುವುದನ್ನು ತೀರ್ಮಾನಿಸಿದೆ. ಅದೇ ರೀತಿ ಇಲ್ಲಿ ಸ್ಥಳ ಸಾನ್ನಿಧ್ಯಗಳಾದಂಥ ಮೂಲಗುರು, ಭದ್ರಕಾಳಿ, ಹಾಗೆ ನಾಗರಾಜ, ಗುಳಿಗ ಶಾಸ್ತಾರ, ವನಶಾಸ್ತಾರ, ಗುಳಿಗ ಮತ್ತು ಶಕ್ತೇಶ್ವರಿ ಸಾನ್ನಿಧ್ಯ. ಅದರ ಹತ್ತಿರ ಇರುವಂತಹ ಪುಷ್ಕರಿಣಿ ಸರ್ವಪಾಪನಾಶಾರಿಣಿ ತೀರ್ಥ ಇದೇ ಕಾರಣಿಕ ಕ್ಷೇತ್ರವಾಗಿ ಸಮಾಜ ಬಾಂಧವರ ಹಾಗೂ ಪರವರ ಭಕ್ತಾಭಿಮಾನ ನೆರವೇರಿದ ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸುವುದನ್ನು ತೀರ್ಮಾನಿಸಿದೆ. ಶ್ರೀ ಕಾಳಿಕಾ ಪರಮೇಶ್ವರಿ ಭದ್ರಕಾಳಿ ದೇವಸ್ಥಾನ ಕುಕ್ಕಟ್ಟೆ, ಇದರ ಜೀರ್ಣೋದ್ಧಾರವನ್ನು ನಾವು ಸಮಾಜ ಬಾಂಧವರು ಮತ್ತು ಊರಿನ ಸಮಸ್ತ ಸಮಾಜ ಬಾಂಧವರು ಸೇರಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅದಕ್ಕೆ ಟ್ರಸ್ಟ್ ರಚನೆ ಮಾಡಿದ್ದೇವೆ. ಈ ದೇವಸ್ಥಾನದ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಇದಕ್ಕೆಲ್ಲ ಭಕ್ತರ ಸಹಕಾರ, ತುಂಬ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಈ ಟಿವಿ ಚಾನೆಲ್ನವರಿಗೂ ನಾನು ದೇವಸ್ಥಾನದ ಪರವಾಗಿ ಆಭಾರಿಯಾಗಿದ್ದೇನೆ. ಸುಳ್ಯ ತಾಲೂಕು ಮುರುಳ್ಯ ಗ್ರಾಮದ ಕುಕ್ಕಟ್ಟೆ ಎಂಬಲ್ಲಿರುವಂಥ ಈ ಕಾಳಿಕಾ ಪರಮೇಶ್ವರಿ ಭದ್ರಕಾಳಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ. ಇದು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾವು ಕಮಿಟಿಯಿಂದ ನಿರ್ಣಯ ಮಾಡಿ ಈಗಾಗಲೇ ಗರ್ಭಗುಡಿಯ ಕೆಲಸ ಕಾರ್ಯವನ್ನು ಇಟ್ಕೊಂಡಿದ್ದೇವೆ. ಎಲ್ಲದಕ್ಕೂ ಊರವರ ಭಕ್ತಾಭಿಮಾನಿಗಳ ಎಲ್ಲರ ಸಹಕಾರ, ಅನುದಾನದ ಸಹಾಯವನ್ನು ಯಾಚಿಸ್ತಾ ಇದ್ದೇವೆ. ಭದ್ರಕಾಳಿ ದೇವಸ್ಥಾನ ಕುಕ್ಕಟ್ಟೆ, ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ಒಂದು ಶಿಲಾಮಯವಾದಂತಹ ಗರ್ಭಗುಡಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ನಡೆದಿವೆ. ಹೆಚ್ಚಿನ ಜನರು ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು, ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಕಳಕಳಿಯವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಸ್ತುತ ಶ್ರೀ ಕ್ಷೇತ್ರದ ಗುಡಿ ಗೋಪುರಗಳು ಶಿಥಿಲಾವಸ್ಥೆಯನ್ನ ಹೊಂದಿದ್ದು ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದೆ. ಈ ಪುಣ್ಯ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸುವ ಮಹಾ ಸಂಕಲ್ಪದಿಂದ ಊರ ಪರವೂರ ಭಕ್ತಾದಿಗಳೆಲ್ಲ ಸೇರಿ ನಿರ್ಣಯಿಸಿದಂತೆ ಕೆಲಸ ಕಾರ್ಯಗಳು ಆರಂಭಗೊಂಡಿದೆ. ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ಅಂದಾಜು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚ ತಗುಲಲಿದ್ದು, ಊರ ಪರವೂರ ಭಗವದ್ಭಕ್ತರು, ದಾನಿಗಳು ತನು ಮನ ಧನಗಳಿಂದ ಸಹಕರಿಸಿ ಶ್ರೀ ಕ್ಷೇತ್ರದ ಸಾನ್ನಿಧ್ಯಾಭಿವೃದ್ಧಿ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮೂಲ ಸ್ಥಾನದಲ್ಲಿ ಅಪ್ಪ ಅಂಗಡಿಗೆ ನೀರು ಅಂತಿದ್ರೆ ಬಂದು ಕುಂದಿ ಬಂದಾಗ ഞങ്ങളെ കാര്യം എല്ലാം ഞങ്ങൾ ചെയ്യാം. പ്രസാദവും ആണെങ്കിൽ കൊല്ലി പറക്കാൻ ചൂട് പറയും. അപ്പൊ മാറ്റ ചൂട് കൊല്ലി പറക്കാൻ ചടങ്ങെല്ലാം വേഗം വേഗാക്കി ಎಷ್ಟು ಪ್ರಶ್ನೆ
അന്നമാർ മന്നമാർ മാളൂർ മച്ചുമാർ കൈകഷമാർ
Mari